ನಮ್ಮೆಲ್ಲರಿಗೂ ಗೊತ್ತಿದೆ, ಪರಿಸ್ಥಿತಿ ಕೈ ಮೀರ್ತಾ ಇದೆ, ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಭಾಳಷ್ಟು ಜನರಿಗೆ ನಾವು ಈಗಾಗಲೇ ಭಾಳಷ್ಟು ಸಾರಿ ಮನವಿಯನ್ನು ಮಾಡಿದ್ದೇವೆ. ಸೋಂಕಿನ ಲಕ್ಷಣ ಕಂಡು ಬಂದ ತಕ್ಷಣ ಟೆಸ್ಟ್ ಮಾಡಿಸ್ಕೊಳ್ಳಿ, ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿ, ಹುಷಾರಾಗಿ ಅಂತ. ಆದರೂ ಸಹ ಭಾಳಷ್ಟು ಜನ ಇದನ್ನು ನೆಗ್ಲೆಕ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಭಾಳಷ್ಟು ಸಮಯ ನೆಗ್ಲೆಕ್ಟ್ ಮಾಡಿ ಮನೆಯಲ್ಲೇ ಇದ್ದು 15 ದಿವಸದ ನಂತರ ಸೀದಾ ಮನೆಯಿಂದ ICU ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಈಗಾಗಲೇ ICU ಬೆಡ್ಗಳೆಲ್ಲ ತುಂಬಿದೆ. ಹೀಗಾದರೆ ಪರಿಸ್ಥಿತಿ ಇನ್ನೂ ಸಹ ಕೈ ಮೀರ್ತದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಯಾರಿಗೆ ಸೋಂಕಿನ ಲಕ್ಷಣ ಇರ್ತದೆ ಅವರು ತಕ್ಷಣ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಮಾಡಿಸ್ಕೊಂಡ ತಕ್ಷಣ ಐಸೋಲೇಟ್ ಆಗಿ ನಮ್ಮ ಮನೆಯಲ್ಲಿರುವಂಥ ಬಾಕಿ ಉಳಿದವರನ್ನ ರಕ್ಷಣೆ ಮಾಡಬೇಕಾಗಿದ್ದರಿಂದ ಹಾಗಾಗಿ ಯಾರು ಸಹ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಹೊರಗಿನಿಂದ ಯಾರೇ ಬಂದರು, ನಮ್ಮ ಅತಿ ಹತ್ತಿರದ ಸಂಬಂಧಿಕರು ಬಂದರೂ ಸಹ ಅವ್ರನ್ನ ಆದಷ್ಟು ದೂರದಲ್ಲಿ ನಿಂತು ಮಾತಾಡಿ, ದೂರದಲ್ಲೇ ಇಟ್ಕೊಳ್ಳಿ. ಆದಷ್ಟು ಯಾರಾದರೂ ಹೊರಗಿನಿಂದ ಬರುವಂಥವ್ರು ಇದ್ದರೆ ಅವ್ರನ್ನ ಅವಾಯ್ಡ್ ಮಾಡಿ ಮನೆಗೆ ಸೇರಿಸೋದನ್ನು. ಅಕಸ್ಮಾತ್ ಮನೆಗೆ ಬಂದಿದ್ರೆ ಅವರು ಐಸೋಲೇಟ್ ಆಗಿರಲಿ, ಅವರು ಸಪ್ರೇಟ್ ಆಗಿರಲಿ ಅಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿ. ಇಲ್ಲ ಅಂದರೆ ಈ ಕರೋನಾವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಒಬ್ಬರಿಗೆ ಬಂದರೆ ಸಾಕು ಇಡೀ ಮನೆಯವರಿಗೆ ಹಬ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಯಾರಿಗೆ ಇಮ್ಯುನಿಟಿ ಪವರ್ ಇರ್ತದೋ ಅವ್ರಿಗೆ ಏನೂ ಆಗೋದಿಲ್ಲ. ಯಾರು ನಿಶಕ್ತರು ಇರ್ತಾರೆ, ಯಾರು ವಯಸ್ಸಾದವರು ಇರ್ತಾರೆ, ಯಾರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ ಅಂಥವರಿಗೆ ಇದು ಸೀರಿಯಸ್ ಆಗುವಂಥ ಲಕ್ಷಣಗಳು ಕಂಡುಬರ್ತವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆಗಳು ದಿನ ದಿನ ಹೆಚ್ಚಾಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಯಾರಿಗೆ ಸೋಂಕಿನ ಲಕ್ಷಣ ಕಂಡುಬರ್ತದೆ ಅವರು ತಕ್ಷಣ ಟೆಸ್ಟ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ. ಆವಾಗ ನಮಗೆ ಆಕ್ಸಿಜನ್ ಆಗಲಿ ಬೆಡ್ ಆಗಲಿ ಕೊರತೆ ಆಗೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತ